ಕನ್ನಡದ ಅತಿ ದೊಡ್ಡ ನಾಯಕಿಯಾಗಿ ಕೂಡ ಕಾಣಿಸಿಕೊಂಡಿದ್ದಂಥ ನಟಿ ರೇಖಾ ಅವರು ಇದೀಗ ನೆನಪಾಗಿ ಮಾತು ಉಳಿದಿರುವಂಥದ್ದು. ಏಕೆಂದರೆ ನಟಿ ರೇಖಾ ಅವರು ಚೆಲ್ಲಾಟ ಆಗಿರ್ಬೋದು, ಹುಡುಗಾಟ, ಈಗ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡಿದಂಥವ್ರು. ಒಂದು ಕಾಲದಲ್ಲಿ ಹುಚ್ಚ ಸಿನಿಮಾದ ಮೂಲಕ ಬಂದು ನಂತರ ಚಿತ್ರ ಸಿನಿಮಾದಲ್ಲೂ ಕೂಡ ಅಭಿನಯ ಮಾಡಿ, ಚಿತ್ರದಲ್ಲಂತೂ ಜಿಂಕಿ ಮೈರಿ ಓಡ್ತಾಯಿದ್ದು ನೋಡ್ರಮ್ಮ ಎಂಬ ಸಿನಿಮಾಗೆ ದೊಡ್ಡ ಮಟ್ಟಿಗೆ ಹಿಟ್ಟನ್ನು ಕೂಡ ತಂದು ಕೊಟ್ಟಿತ್ತು. ಇನ್ನು ಈ ಸಿನಿಮಾದಲ್ಲಿ ಕೂಡ ಸಿಕ್ಕಾಪಟ್ಟೆ ಹಾಟ್ ಮತ್ತು ಬೋಲ್ಡ್ ಸೀನ್ಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದರು. ಈ ಹಾಟ್ ಮತ್ತು ಬೋಲ್ಡ್ ಸೀನ್ಗಳಲ್ಲಿ ಅಭಿನಯಿಸಬೇಕಾಗುತ್ತೆ ಅಂತ ಬೇರೆ ಯಾವ ನಟರು ಕೂಡ ಒಪ್ಪಿಕೊಂಡಿರಲಿಲ್ಲ. ಆದರೆ ರೇಖಾ ಅವರು ಅವಕಾಶಕ್ಕಾಗಿ ಹಾಗೂ ಹೊಸದಾಗಿ ಬಂದಿದ್ದ ಸಿನಿಮಾಗೋಸ್ಕರ ಅಂತ ಮಾಡಿದರು. ಬಟ್ ಆ ಸಿನಿಮಾನೇ ಅವ್ರು ಯೋಚನೆ ಮಾಡೋಕ್ಕಾಗದಿರೋಷ್ಟು ದೊಡ್ಡ ಮಟ್ಟಿಗೆ ಸೂಪರ್ ಡೂಪರ್ ಹಿಟ್ಟನ್ನು ಆಯಿತು ಅಂತಲೂ ಕೂಡ ಹೇಳ್ಬೋದು. ಹೀಗಾಗಿ ನಟಿ ರೇಖಾ ಅವರು ಚಿತ್ರರಂಗದಿಂದ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದ್ರು, ಅಲ್ಲಿಂದ ಬ್ರೇಕನ್ನು ಪಡೆದುಕೊಂಡರು. ಇನ್ನು ಹುಡುಗಾಟ ಸಿನಿಮಾ ಮತ್ತು ಹುಚ್ಚ ಸಿನಿಮಾ ಕೂಡ ದೊಡ್ಡ ಮಟ್ಟಿಗೆ ಹೆಸರು ತಂದು ಕೊಟ್ಟಿತ್ತು ರೇಖಾ ಅವರಿಗೆ. ಹೀಗಾಗಿ ಚಿತ್ರರಂಗದ ಇದ್ರೂ ಕೊನೆಗೆ 20 ವರ್ಷಗಳೇ ಆಗಿ ಹೋಯಿತು ಸಿನಿಮಾದಿಂದ ದೂರ ಹೊಡೆದು. ಹೈದರಾಬಾದ್ನಲ್ಲಿ ವಾಸವಾಗಿದ್ದು ಇಂದಿಗೂ ಸಹ ಮದುವೆ ಆಗಿಲ್ಲ. ಸದ್ಯ 46 ವರ್ಷ ವಯಸ್ಸಾಗಿರುವಂಥ ನಟಿ ರೇಖಾ ಅವರು ಇಂದು ಒಂಟಿಯಾಗಿ ಜೀವನವನ್ನು ಸಾಗಿಸ್ತಿದ್ದಾರೆ. ಯಾಕಾಗಿ ಎಂಬುದು ಗೊತ್ತಿಲ್ಲ, ಆದರೆ ಲವ್ ಫೇಲರ್ ಆಗಿತ್ತು ಅಂತ ಕನ್ನಡದ ಖ್ಯಾತ ನಟನ ಜೊತೆ ಅಂತ ಸಹ ಇಂದಿಗೂ ಸಹ ಮಾತನಾಡುತ್ತಾರೆ. ಹೀಗಾಗಿ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರ